ಹಾಯ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಅಮ್ಮ ಮಗ ಇಬ್ಬರು ಕೂಡ ನಾವೊಂದು ನಿಮಗೆ ಒಳ್ಳೆ ಕಂಟೆಂಟ್ ಕೊಡಬೇಕಂತ ಇದ್ದೇವೆ. ಇದು ಎಂತ ಹೇಳಿದರೆ ಕೆಲವರು ಜೆ ಇ ಆಸ್ಪಿರೆಂಟ್ಸ್ ಎಲ್ಲ ಇರ್ತೀರಲ್ಲ, ನಿಮಗೆ ಏನಾದರೂ ಒಂದು ಗೈಡೆನ್ಸ್ ಬೇಕಿದ್ರೆ ಯಾವ ರೀತಿ ನಾವು ಸ್ಟಡಿ ಮಾಡಬೇಕು, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಯಾವ ಬುಕ್ ರೆಫರ್ ಮಾಡಬೇಕು, ಹಾಗೆ ಆನ್ಲೈನ್ ಆದರೆ ಯೂಟ್ಯೂಬಲ್ಲಿ ಯಾವ ವಿಡಿಯೋಸ್ ಸಿಗ್ತದೆ, ಮತ್ತು ಕಾಲೇಜಲ್ಲಿ ಆದರೆ ಯಾವ ರೀತಿಯಾದಂತಹ ಇದು ಕೋಚಿಂಗ್ ತಗೊಳ್ಬೇಕು ಅಂತ ಹೇಳಿ ಇವನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇವನು ಸ್ವಲ್ಪ ಒಳ್ಳೆ ಪರ್ಸೆಂಟಲ್ಲಿ ತಗೊಂಡಿದ್ದಾನೆ. ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ, ಇದಕ್ಕಿಂತ ಒಳ್ಳೆ ತಗೊಂಡವರು ಸಹ ಇದ್ದಾರೆ. ಬಟ್ ಈಗ ನಮಗೆ ಇವಾಗ ಅವೈಲೇಬಲ್ ಇರುವ ಕಾರಣ ನನ್ನ ವ್ಯೂವರ್ಸ್ನ ಮಕ್ಕಳಿಗೆ ಒಂದು ಉಪಕಾರ ಆಗುವುದಾದ್ರೆ ಅಂತ ಹೇಳಿ ನಾನು ಇವನ ಹತ್ರ ಒಂದು ಆ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೇನೆ. ಸೊ ಅವ ಯಾವ ರೀತಿ ಸ್ಟಡಿ ಮಾಡಿದ್ದಾನೆ ಅಂತ ಹೇಳಿ ಅವನ ಹತ್ರ ಕೇಳುವ ನಾವು. ನಿಮಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಸೊ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೆ ಸಹ ಎಲ್ಲರೂ ಸಹ ನೋಡಿ ಆಯಿತಾ, ನೋಡಿ ಸಪೋರ್ಟ್ ಮಾಡಿ ಆಯಿತಾ, ಮಕ್ಕಳಿಗೋಸ್ಕರ ಒಂದು ಸಪೋರ್ಟ್ ಮಾಡಿ. ಇದು ವಿಡಿಯೋ ಅಂತ ಹೇಳಿದರೆ ಜೆ ಇ ಆಸ್ಪಿರೆಂಟ್ಸ್ ಅಥವಾ ಸಿ ಇ ಟಿ ಆಸ್ಪಿರೆಂಟ್ಸಿಗೆ ಒಂದು ಗೈಡೆನ್ಸ್ ಕೊಡಲಿಕ್ಕೆ. ಸೊ ಈಗ ನೀನು ಈಗ ಫಸ್ಟ್ ಪಿ ಯು ಸಿಯಲ್ಲಿ ಇರೋರಿಗೆ ಯಾವ ಥರದ ಒಂದು ಸ್ಟಡಿ ಮಾಡಬೇಕು, ಅವ್ರು ಯಾವ ರೀತಿಯಲ್ಲಿ ಅಂತ ಹೇಳಿ ಪ್ರಿಪೇರ್ ಹೇಗೆ ಆಗಬೇಕು ಜೆ ಇಗೆ? ಪ್ರಿಪೇರ್ ಅವರು ಡೈಲಿ ಜೆ ಇದು ಕ್ವಶನ್ ಸಾಲ್ವ್ ಮಾಡಬೇಕು, ಡೈಲಿ ಅದರ ಫಾರ್ಮುಲಾಸ್ ಎಲ್ಲ ರಿವೈಸ್ ಮಾಡ್ತಾ ಇರಬೇಕು, ಟಚ್ ಬಿಡಬಾರ್ದು. ಇದು ಕ್ವಶನ್ಸ್ ಅಂದರೆ ಎಲ್ಲಿ ಸಿಗ್ತದೆ ಅದಕ್ಕೆ? ಕ್ವಶನ್ಸ್ ಅದಕ್ಕೆ ಜೆ ಇ ಪ್ರೀವಿಯಸ್ ಇಯರ್ ಅಂತ ಆನ್ಲೈನಲ್ಲಿ ಹಾಕಿದರೆ ಎಲ್ಲ ಸಿಗ್ತದೆ. ಯಾವುದು ವೆಬ್ಸೈಟ್ ಅಂತ ಹೇಳ್ಬೋದಾ? ಅದು ತುಂಬ ವೆಬ್ಸೈಟ್ಸ್ ಕೊಡ್ತದೆ. ಕ್ವಶನ್ ಪೇಪರನ್ನು ರೆಫರ್ ಮಾಡಬೇಕು ಫಸ್ಟ್ ಪಿ ಯು ಅವರು. ಅಂದರೆ ಈಗ ಫಸ್ಟ್ ಪಿ ಯು ಅವರೇ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಕನ್ಫ್ಯೂಷನ್ ಆಗ್ತದೆ. ಫಸ್ಟಿಗೆ ಅವರು ಕಾನ್ಸೆಪ್ಟನ್ನು ಗಟ್ಟಿ ಮಾಡ್ಕೊಳ್ಬೇಕು, ಫಾರ್ಮುಲಾಸ್ ಎಲ್ಲ ಕಲಿಬೇಕು, ಮತ್ತು ಅದರ ಬೇಸಿಸಲ್ಲಿ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಆಗಲಿಲ್ಲ ಆದರೆ ಸೊಲ್ಯೂಷನ್ ನೋಡಿಕೊಳ್ಬೇಕು. ಫಸ್ಟಿಗೆ ಕ್ವಶನ್ ಸಾಲ್ವ್ ಆಗೋದಿಲ್ಲ, ಅಷ್ಟು ಈಸಿ ಇರುವುದಿಲ್ಲ. ಈಗ ಪಿ ಯು ಅಲ್ಲಿ ಎಂತ ಕಲಿತೇವೆ ನೋಡು, ಸೈನ್ಸ್ ಮ್ಯಾಥ್ಸ್ ಇದು, ಮತ್ತು ಸಿ ಇ ಟಿಯಲ್ಲಿ ಬರುವಂತಹ ಸೈನ್ಸ್ ಮ್ಯಾಥ್ಸ್, ಹಾಗೆ ಈಗ ಜೆ ಇಯಲ್ಲಿ ಬರುವಂತಹ ಸೈನ್ಸ್ ಮತ್ತು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಏನು ಅಂತ ನೀವು ಹೇಳ್ತೀರಲ್ಲ, ಫಾರ್ಮುಲಾಸ್ ಅದು ಇದು ಅಂತ ಹೇಳಿ, ಅದು ತುಂಬ ವ್ಯತ್ಯಾಸ ಉಂಟಲ್ಲ, ಸೇಮ್ ಇರ್ತದ? ವ್ಯತ್ಯಾಸ ತುಂಬ ಉಂಟು. ಸಿ ಇ ಟಿ ಮತ್ತು ಬೋರ್ಡಲ್ಲಿ ಬರೋದು ಸಹ ಡಿಫರೆನ್ಸ್ ಉಂಟು. ಟಿಗೆ ಮತ್ತು ಬೋರ್ಡಿಗೆ ಸಹ ಡಿಫರೆನ್ಸ್ ಇರ್ತದೆ. ಡಿಫರೆನ್ಸ್ ಗೊತ್ತಾಗಬೇಕಾದ್ರೆ ಸಿ ಇ ಟಿ ಕ್ವಶನ್ಸ್ ಪೇಪರ್ ತೆಗೆದು ನೋಡಿ. ಬೋರ್ಡಿಗೆ ಲಾಂಗ್ ಆನ್ಸರ್ಸ್ ಬೇಕು, ಸಿ ಇ ಟಿಗೆ ಟಿಕ್ ಮಾಡಲಿಕ್ಕೆ. ಸೊ ಶಾರ್ಟ್ ಟೈಮಲ್ಲಿ ಕ್ವಶನ್ ಸಾಲ್ವ್ ಆಗಬೇಕಾಗುವಂಥ ಕ್ವಶನ್ಸೇ ಇರ್ತದೆ. ಜೆ ಇಗೆ ಸಹ 1 ಮಿನಿಟಲ್ಲಿ ಕ್ವಶನ್ಸ್ ಸಾಲ್ವ್ ಆಗಬೇಕು, ಬಟ್ ಕ್ವಶನ್ ಕಾಂಪ್ಲೆಕ್ಸಿಟಿ ಸ್ವಲ್ಪ ಹೈ ಇರ್ತದೆ ಅಂತ ಅಷ್ಟೇ. ಸಿ ಇ ಟಿಗಿಂತ ಕಾನ್ಸೆಪ್ಟಲ್ಲಿ ತುಂಬ ಅಪ್ಲೈ ಆಗ್ತದೆ ಜೆ ಇಯಲ್ಲಿ. ಈಗ ಸಿ ಇ ಟಿ ಮತ್ತು ಜೆ ಇಗೆ ಮತ್ತು ಬೋರ್ಡಿಗೆ ತುಂಬ ವ್ಯತ್ಯಾಸ ಉಂಟು ಅಂತ ಗೊತ್ತಾಯಿತು. ಸೊ ನೀನು ಇದನ್ನು ಕಲೀಲಿಕ್ಕೆ ಫಸ್ಟ್ ಪಿ ಯುನಿಂದ ಎಷ್ಟು ಟೈಮ್ ಇದಕ್ಕೆ ಅಂತ ಮೀಸಲಿಡ್ತಾ ಇದ್ದಾರೆ? ಸಪ್ರೇಟಾಗಿ ಜೆ ಇದ್ದು ಒಂದು ಕಲಿಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳಿ, ಅಥವಾ ಎಷ್ಟು ಟೈಮ್ ಮೀಸಲಿಟ್ಟರೆ ಒಳ್ಳೆಯದು ಮಕ್ಕಳು? ಅದಕ್ಕೆ ಫಸ್ಟ್ಗೆ ನಮ್ಮದು ಬೋರ್ಡಿದ್ದು ಗಟ್ಟಿ ಮಾಡಿಕೊಳ್ಬೇಕು. ಯಾಕಂದರೆ ಬೋರ್ಡಲ್ಲಿ ಕಲಿಸೋದೇ ಬೇಸಿಕ್ಸ್, ಅದು ಗಟ್ಟಿಯಾಗಿದೆ. ನಾವು ಸಿ ಇ ಟಿ ಸಹ ಮಾಡಲಿಕ್ಕೆ ಆಗೋದಿಲ್ಲ, ಜೆ ಇ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಫಸ್ಟಿಗೆ ಬೋರ್ಡ್ ಕಾನ್ಸೆಪ್ಟ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಬೇಕಾದಷ್ಟು ಟೈಮ್ ನಾವು ಕೊಡಲೇಬೇಕು. ಮತ್ತು ನಾವು ಜೆ ಇಗೆ ಇಳಿಬೇಕು. ಬೋರ್ಡ್ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಯಿತು, ಬೋರ್ಡ್ ಅಲ್ಲಿ ಕಾಲೇಜಲ್ಲಿ ಕೊಟ್ಟ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು, ಮತ್ತು ಉಳಿದ ಟೈಮಲ್ಲಿ ಜೆ ಇಗೆ ಅಂತಲೇ ಸ್ಪೆಂಡ್ ಮಾಡಬೇಕು. ಸ್ಪೆಷಲ್ ಬುಕ್ ಉಂಟಾ? ಯಾರು ಸ್ಪೆಷಲ್ ಆಥರ್ನ ಮ್ಯಾಥ್ಸ್ ಅಥವಾ ಅದಕ್ಕೆ ರಿಲೇಟೆಡ್, ಜೆ ಇಗೆ ರಿಲೇಟೆಡ್ ಬುಕ್ಸ್ ಯಾರ್ದಾದ್ರೂ ಇದ್ದರೆ? ಸ್ಪೆಷಲ್ ಬುಕ್ ಅಂತ ಇಲ್ಲ, ಬಟ್ ಮೋಸ್ಟ್ ಪಾಪ್ಯುಲರ್ ಬುಕ್ ಅಂದರೆ ಫಿಸಿಕ್ಸ್ಗೆ ಎಚ್ ಸಿ ವರ್ಮಾ. ಅದರಲ್ಲಿ ಫಸ್ಟ್ ಪಿ ಯುಸ್ ಉಂಟು, ಸೆಕೆಂಡ್ ಪಿ ಯುಸ್ ಉಂಟು. ಅದರಲ್ಲಿರುವ ಕ್ವಶನ್ ಸಾಲ್ವ್ ಮಾಡಿದರೆ ಜೆ ಇಗೆ ಸಾಕಾಗ್ತದೆ, ಅಡ್ವಾನ್ಸಿಗೆ ಸಹ ಆಲ್ಮೋಸ್ಟ್ ಸಾಕಾಗ್ತದೆ. ಮತ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸಿಗೆ ನಾನು ಓದಿದ್ದು ಸೆಂಗೇಜ್, ಆಕಾಶ್ ಬೈಜೂಸ್ ಇದ್ದು ಸೆಂಗೇಜ್ ಬುಕ್ ಅಂತ ಇತ್ತು. ಅದರದ್ದು ನಾನು ಕೆಮಿಸ್ಟ್ರಿ ಮೋಸ್ಟ್ ಆಫ್ ದ ಸಾಲ್ವ್ ಮಾಡಿದ್ದು ಅದರಿಂದಲೇ, ಮತ್ತು ಫಿಸಿಕ್ಸ್ ಸಹ ಅದರಿಂದ ತುಂಬ ಸಾಲ್ವ್ ಮಾಡಿದ್ದೇನೆ, ಮತ್ತು ಮ್ಯಾಥ್ಸ್ ಸಹ ಮಾಡಿದ್ದೇನೆ. ಮ್ಯಾಥ್ಸ್ ಮತ್ತು ಉಳಿದದ್ದು ಕಾಲೇಜಲ್ಲಿ ಕೊಟ್ಟದ್ದು ಸಹ ಎಲ್ಲ ಮಾಡಿದ್ದೇನೆ. ಬೇರೆ ನಿಮ್ಮ ಅವೈಲೇಬಲ್ ಇರೋ ಬುಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ, ಆಪರ್ಚುನಿಟಿ ಇದ್ದರೆ ಅದನ್ನು ಸಹ ಪರ್ಚೇಸ್ ಮಾಡಿ ಅದರಲ್ಲಿ ಸಹ ಸ್ಟಡಿ ಮಾಡ್ಬೋದು.
ಈಗ ಯೂಟ್ಯೂಬಲ್ಲಿ ಎಲ್ಲ ಬರ್ತದಲ್ಲ, ಅದರಲ್ಲಿ ಯಾವುದಾದ್ರೂ ನೋಡಬೇಕಾ? ಹಾಗೆಂತ ಕಂಪಲ್ಸರಿ ಅಂತ ಇಲ್ಲ, ಅಂದರೆ ಅದನ್ನು ನೋಡಿದರೆ ಮಾತ್ರ ಆಗೋದು ಅಂತ ಎಂತ ಇಲ್ಲ, ಸೆಲ್ಫ್ ಸ್ಟಡಿ ಮಾಡಿ ಸಾಕ್ತದೆ. ಬಟ್ ಕಾನ್ಸೆಪ್ಷುಯಲಿ ಏನಾದರೂ ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ನೋಡಿದರೆ ಸಿಗ್ತದೆ. ಈ ಜೆಇಗೆಲ್ಲ ಹೇಗೆ ಟೈಮ್ ಬೇಸ್ಡ್ ಇಷ್ಟು ನಿಮಿಷದಲ್ಲಿ ಇಷ್ಟು ಮುಗಿಸ್ಬೇಕಂತವಾ? ಹೌದು, ಜೆಇಯಲ್ಲಿ ಎಷ್ಟು 30 ಕ್ವಶನ್ ಇರ್ತದೆ. 30ಕ್ಕೆ ಸಹ ಅರೌಂಡ್ 2 ಮಿನಿಟ್ಸ್ ಸಿಗುವ ಹಾಗೆ. ಸೊ ಜೆಇ ಮೇನ್ಸ್ ಇದು 3 ಅವರ್ಸ್ದು ಎಕ್ಸಾಮ್. ಅದು ಫಿಸಿಕ್ಸ್ಗೆ 1 ಅವರ್, ಕೆಮಿಸ್ಟ್ರಿಗೆ 1 ಅವರ್, ಮ್ಯಾಥ್ಸ್ಗೆ 1 ಅವರ್ ಅಂತ ಇರೋದು. ಬಟ್ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸನ್ನು ಆಲ್ಮೋಸ್ಟ್ 50 ಆರ್ 55 ಮಿನಿಟ್ಸಲ್ಲಿ ಮುಗಿಸಿದರೆ ಮ್ಯಾಥ್ಸಿಗೆ ಹೆಚ್ಚು ಟೈಮ್ ಕೊಡ್ಬೋದು, ಯಾಕಂದರೆ ಮ್ಯಾಥ್ಸ್ ತುಂಬ ಲೆಂತಿ ಇರ್ತದೆ. ಸೊ ಹಾಗೆ ಟೈಮನ್ನು ನಿಮ್ಮ ನೆಸೆಸರಿಟಿ ಹಾಗೆ ಡಿವೈಡ್ ಮಾಡಿಕೊಳ್ಬೇಕು. ಈಗ ಮ್ಯಾಥ್ಸ್ ಈಸಿ ಇದ್ದರೆ ಮ್ಯಾಥ್ಸನ್ನು ಪಟ್ಟ ಮಾಡಿ ಮುಗಿಸ್ಬೋದು. ಫಿಸಿಕ್ಸ್ ಕಷ್ಟವರಿಗೆ ಇರುವವರಿಗೆ ಒಂದು 5 ನಿಮಿಷ ಹೆಚ್ಚು ಕೊಡ್ಬೋದು ಅಷ್ಟೇ, ತುಂಬ ಏನಿಲ್ಲ, 3 ಗಂಟೆ ಸಿಗ್ತದೆ ಅಷ್ಟೇ 3 ಸಬ್ಜೆಕ್ಟಿಗೆ. ಮತ್ತೆ ಬೇರೆ ಏನಾದರೂ ಉಂಟಾ ಗೈಡೆನ್ಸ್ ಅಂತ ಅಂದರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ಗೆ ಮಾಕ್ ಟೆಸ್ಟ್ ಕೊಡ್ತಾ ಇರಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನೋಡ್ತಾ ಇರಿ. ಕೆಲವೊಮ್ಮೆ ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ, ಬಟ್ ಅದೇ ರೀತಿಯ ಕ್ವಶನ್ಸ ಅಂದರೆ ಟೈಪ್ ಸೇಮ್ ಇರ್ತದೆ, ನಂಬರ್ಸ್ ಎಲ್ಲ ಆಚೀಚೆ ಮಾಡಿ ಕೊಟ್ಟಿರ್ತಾರೆ. ಸೊ ಅದು ಸಾಲ್ವ್ ಮಾಡಲಿಕ್ಕೆ ಸ್ವಲ್ಪ ಬೇಗ ಆಗ್ತದೆ. ಸೊ ಒಂದು 30 ಸೆಕೆಂಡ್ ಎಲ್ಲ ಸೇವ್ ಆದರೆ ಅದು ಸಹ ದೊಡ್ಡ ವಿಷಯವೇ. ಮ್ಯಾಥ್ಸಲ್ಲಿ ಅಪ್ಲೈ ಮಾಡ್ಬೋದು ಅದನ್ನು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಬೇಕು ಆದಷ್ಟು. ಒಂದು 2015ರಿಂದದ್ದು ಎಲ್ಲ ಸಾಲ್ವ್ ಮಾಡಿದರೂ ಸಾಕಾಗ್ತದೆ. ಮತ್ತೆ ಎಂತೆಲ್ಲ ಸಾಲ್ವ್ ಮಾಡ್ತಾ ಇರಬೇಕಷ್ಟೇ ಡೈಲಿ. ಈಗ ಜೆಇ ಅಡ್ವಾನ್ಸಿಗೆ ಪ್ರಿಪೇರ್ ಆಗೋದಾದ್ರೆ ಇದಕ್ಕೆ ರಿಲೇಟೆಡ್ ಆಗಿರ್ತದ ಅಥವಾ ಅದು ಇನ್ನೂ ಸಹ ಟಫ್ ಇರ್ತದ? ಅದಕ್ಕೆ ಬೇರೆ ಟೈಪ್ನ ಇದು ಇರ್ತದೆ? ಜೆಇ ಅಡ್ವಾನ್ಸ್ಗೆ ನಾವು ಜೆಇ ಮೇನ್ಸ್ ಆಗಿ ಓದಿದ್ರೆ ಆಗುದಿಲ್ಲ. ಅದಕ್ಕೆ ಅಲ್ಲ, ಜೆಇ ಮೇನ್ಸ್ ಪಾಸ್ ಆಗ್ಲೇಬೇಕಲ್ಲ ಅಡ್ವಾನ್ಸ್ ಬರೀಲಿಕ್ಕೆ? ಜೆಇ ಮೇನ್ಸ್ ಕ್ವಾಲಿಫೈ ಆಗಬೇಕು. ಜೆಇ ಮೇನ್ಸ್ ಆಕ್ಚುಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಜೆಇ ಅಡ್ವಾನ್ಸ್ಗೆ. ಮತ್ತೆ ಇನ್ನೊಂದು ಜೆಇ ಮೇನ್ಸ್ 2 ಸತಿ ಬರೀಲಿಕ್ಕೆ ಅವಕಾಶ ಉಂಟಲ್ಲ? ಹಾ, 2 ಅಟೆಂಪ್ಟ್ ಇರ್ತದೆ ಒಂದು ವರ್ಷದಲ್ಲಿ. ಅಂದ್ರೆ ಇದರಲ್ಲಿ ಸ್ವಲ್ಪ ನಮಗೆ ಪರ್ಸೆಂಟೇಜ್ ಕಡಿಮೆ ಬಂತು ಅಂತ ನಮಗೆ ಇದ್ರೆ ಇನ್ನೊಂದು ಸತಿ ಎಕ್ಸಾಮ್ಗೆ ಕೂತ್ಕೊಳ್ಬಹುದು. ಅದರಲ್ಲಿ ಯಾವುದರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಉಂಟು ಅದನ್ನು ನಾವು ಪರ್ಸೆಂಟೈಲ್ ಆಯ್ತಾ, ಪರ್ಸೆಂಟೈಲ್ ಯಾವುದು ಜಾಸ್ತಿ ಉಂಟು ಅದನ್ನು ಕನ್ಸಿಡರ್ ಮಾಡಬಹುದು ನಾವು. ಹಾಗೆ ಅದರಲ್ಲಿ ಪಾಸ್ ಆಗಲೇಬೇಕು ಕಂಪಲ್ಸರಿ. ಅದು ಪಾಸ್ ಆದರೆ ಮಾತ್ರ ಜೆಇ ಅಡ್ವಾನ್ಸ್ ಬರಲಿಕ್ಕೆ ಆಗೋದು ಅಲ್ಲ. ಹಾಗೆ ಜೆಇ ಅಡ್ವಾನ್ಸ್ಗೆ ಬರುವಂತಹ ಕ್ವೆಶ್ಚನ್ಸ್ ಇನ್ನೂ ಸಹ ಟಫೆಸ್ಟ್ ಇರ್ತದೆ. ಅದಕ್ಕೆ ಸ್ಟಡಿ ಮೆಟೀರಿಯಲ್ ಕಂಪ್ಲೀಟ್ ಬೇರೆ. ಹಾ, ಆಲ್ಮೋಸ್ಟ್ ಬೇರೆ. ಸೊ ಇದಿಷ್ಟು ಮಾಹಿತಿ. ಹಾಗೆ ಜೆಇ ಮೈನ್ಸ್ ಅಲ್ಲಿ ಒಳ್ಳೆ ಸಿಕ್ಕಿದ್ರೆ NIT IIIT ಸಿಗ್ತದೆ, ಅಡ್ವಾನ್ಸ್ ಅಲ್ಲಿ ಒಳ್ಳೆ ಸಿಕ್ಕಿದ್ರೆ IIT ಸಿಗ್ತದೆ. ಅಂತ ಫೋಕಸ್ ಎಂತದಿಲ್ಲ, ಎಲ್ಲ ಕಾಲೇಜ್ ಒಳ್ಳೆದೇ ಇರ್ತದೆ. IITಗೆ ಸ್ವಲ್ಪ ಎಂತ ಹೇಳೋದು ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಹೇಳ್ಬೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT, ಇದರಲ್ಲಿ ಈಗ ನಮಗೆ ಸೀಟ್ ಸಿಗಬೇಕು ಅಂತ ಆಸೆ ಇದ್ರೆ ನಮಗೆ ಹೇಗೆ ನಾವು ಅದಕ್ಕೆ ಸ್ಟಡಿ ಮಾಡಬೇಕು? ಯಾವುದನ್ನು ನಾವು ಫೋಕಸ್ ಮಾಡಬೇಕು ಅಂತ? CET ಅಲ್ಲಿ ಸಿಗ್ತದಾ, JEE ಅಲ್ಲಿ ಸಿಗ್ತದಾ? NITಗೆ ಸಿಗಬೇಕಾದ್ರೆ ಜೆಇ ಮೀನ್ಸ್ ಕ್ವಾಲಿಫೈ ಆಗಬೇಕು ವಿತ್ ಅ ಗುಡ್ ಪರ್ಸೆಂಟೇಜ್, ಅಟ್ಲೀಸ್ಟ್ 92% ಮೇಲೆ ಬೇಕು ಜನರಲ್ ಅವರಿಗೆ. 92% ಮೇಲೆ ಸಿಕ್ಕಿದ್ರೆ ನಿಮಗೆ ಪರ್ಸೆಂಟೈಲ್ ಸಿಕ್ಕಿದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಿಗ್ತದ ಜನರಲ್ ಅವರಿಗೆ? NIT ಹೇಳಿದ್ ನಾನು ಕಂಪ್ಯೂಟರ್ ಸೈನ್ಸ್ ಹೇಳಿ. NIT ಅಲ್ಲಿ ಬೇರೆ ಬ್ರಾಂಚಸ್ ಇರ್ತದೆ, ಕೆಮಿಕಲ್ ಉಂಟು, ಸಿವಿಲ್ ಇಂಜಿನಿಯರಿಂಗ್ ಉಂಟು. ಅದೇ ಈಗ ಕೆಲವರಿಗೆ ಡಿಪೆಂಡಿಂಗ್ ಆನ್ ದ ಪರ್ಸೆಂಟೈಲ್ ಅವರಿಗೆ ಅಲ್ಲಿ ಕೋರ್ಸಸ್ ಸಿಗುದು. ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಇದೆ, ಅದಕ್ಕೆ ಜನರಲ್ ಮೆರಿಟಲ್ ಆದ್ರೆ 99%ಗಿಂತ ಕೂಡ ಜಾಸ್ತಿ ಬೇಕಾ? 99 ಪಾಯಿಂಟ್ ಹಾಗೆಲ್ಲ ಬೇಕು. ಮತ್ತೆ ಬೇರೆ ಬೇರೆ ಕೋರ್ಸಸ್ ಇರ್ತದೆ. NIT ಓಕೆ, ಅದ್ರಲ್ಲಿ ಯಾವ ಕೋರ್ಸ್ ಕೂಡ ಆಗಬಹುದು ಅಂತ ಇದ್ದವರಿಗೆ ಮೋರ್ ದೆನ್ 92% ಸಿಕ್ಕಿದ್ರೆ ಸೀಟ್ ಸಿಗ್ತದೆ ನಮಗೆ. ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಆ ಥರ ಕಮ್ಯುನಿಕೇಶನ್ ಆ ಥರ ತುಂಬ ಉಂಟಲ್ಲ. ಸೊ ಅದು ಸಿಗ್ತದೆ ಮೋರ್ ದೆನ್ 92%. ಅಂದ್ರೆ ಅಂದಾಜಿಗೆ ಹೇಳಿದ್ದು ಇದು ಎಂತ ಡಿಪೆಂಡ್ ಆಗ್ತದೆ ಇಯರ್ ಬೈ ಇಯರ್. ಸೊ ಟಾಪ್ NIT ಅಲ್ಲಿ ಸಿಗ್ತದೆ ಅಂತಲ್ಲ, ಯಾವುದಾದ್ರೂ ಒಂದು ಅಂದ್ರೆ ಕಮ್ಮಿ ಲೆವೆಲ್ NIT ಅಲ್ಲಿ ಸಿವಿಲ್, ಎಲೆಕ್ಟ್ರಿಕಲ್ ಆ ಥರ ಎಲ್ಲ ಸಿಗ್ಬೋದು. ಅಂದರೆ ಪರ್ಸೆಂಟೈಲ್ ಕಡಿಮೆ ಇದ್ರೆ ಅವರದೊಂದು ಇದು ಇರ್ತದಲ್ಲ, ಇಷ್ಟು ಪರ್ಸೆಂಟೈಲ್ ಇದ್ರೆ
ಅದು ಹೈಯಿಂದ ಬರ್ತದೆ ಕೆಳಗೆ ಒಳ್ಳೆ ಟಾಪಲ್ಲಿ ಬೇಕಿದ್ರೆ ನಮಗೆ ಅದೇ ಮೋರ್ ದ್ಯಾನ್ 98% ಆ ಥರ ಎಲ್ಲ ಇರ್ಬೋದು. ಸೊ ಅದು ಇದಾಗ್ತಾ ಬರೋದು. ಹಾಗೆ ಅದು N95 ಮತ್ತು DIIT ಅಂತ ಹೇಳಿದರೆ IIT ಹೇಳಿದ್ರೆ ಅದಕ್ಕೆ JEE ಅಡ್ವಾನ್ಸ್ ಕ್ವಾಲಿಫೈ ಆಗಬೇಕು. ಕ್ವಾಲಿಫೈ ಅಲ್ಲ, ಅದರಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕು. ಅಟ್ಲೀಸ್ಟ್ ಅಂಡರ್ 10,000 8,000 ಎಲ್ಲ ರ್ಯಾಂಕ್ ಬರಬೇಕು, ಆಲ್ ಇಂಡಿಯಾ ರ್ಯಾಂಕ್. ಮತ್ತು IIIT ಅದಕ್ಕೆ JEE ಮೀನ್ಸ್ ಥ್ರೂವೆ. ಸೊ ಇದಿಷ್ಟು ಮಾಹಿತಿ ಇವನಿಂದ ನಮಗೆ ಇವತ್ತು ಸಿಕ್ಕಿದೆ. ಇದರಲ್ಲಿ ಕೆಲವು ಪಾಯಿಂಟ್ಸ್ ಎಲ್ಲ ಮಿಸ್ ಆಗಿರ್ಬೋದು, ಯಾಕೆಂದರೆ ಅದರ ಬಗ್ಗೆ ನನಗೆ ಸಹ ಹೆಚ್ಚಿನ ಒಂದು ನಾಲೆಜ್ ಇಲ್ಲ. ಮಕ್ಕಳು ಸ್ಕೂಲಲ್ಲಿ ತಿಳ್ಕೊಂಡು ಮತ್ತು ಅವರ ಓನ್ ಇದರಲ್ಲೆಲ್ಲ ಮಾಡಿದ್ದು. ಸೊ ನಿಮಗೆ ಇದು ಮಾಹಿತಿ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಈ ವಿಷಯವಾಗಿ ಕಾಮೆಂಟಲ್ಲಿ ತಿಳಿಸಿ ಎಷ್ಟು ಜನಕ್ಕೆ ಇದು ಪ್ರಯೋಜನ ಆಗಿದೆ ಅಂತ ಹೇಳಿ, ಆಯಿತಾ? ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್. ಥ್ಯಾಂಕ್ ಯು. ಇನ್ನೂ ಸಹ ಏನಾದರೂ ನಮ್ಮ ವ್ಯೂವರ್ಸ್ಗೆ ಬೇಕಿದ್ರೆ ಹೇಳಾಯ್ತಾ? ಕಾಮೆಂಟಲ್ಲಿ ಯಾರಾದರೂ ಕ್ವೆಶನ್ ಕೇಳಿದರೆ ಅದಕ್ಕೊಂದು ಇನ್ನೊಂದು ಆನ್ಸರ್ ಇರಲಿ. ಸೊ ಎಷ್ಟಾಗ್ತದೆ ಅಷ್ಟು ಇದು ಮಾಡಿದ್ದಾನೆ ಇವ. ಅವನ ಬೆಸ್ಟ್ ಟ್ರೈ ಮಾಡಿದ್ದಾನೆ. ಮತ್ತು ನಿಮಗೆ ಒಂದು ಲೂಪೋಲ್ಸ್ ಏನುಂಟು, ನಿನಗೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, ಹಾರ್ಡ್ ವರ್ಕ್ ಕಡಿಮೆ ಆಯಿತು ಅಂತಲ್ಲ. ನಾವು ಎಷ್ಟು ಜಾಸ್ತಿ ಎಫರ್ಟ್ ಹಾಕ್ತೇವೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ, ಎಷ್ಟು ಡೆಡಿಕೇಟೆಡ್ ಆಗಿರ್ತೇವೆ, ಅಷ್ಟು ನಮಗೆ ಪರ್ಸೆಂಟೇಜ್ ಜಾಸ್ತಿ ಸಿಗುವಂತಹ ಸ್ಕೋಪ್ ಉಂಟು. ಅದು ಎಲ್ಲರಿಗೆ ಸಹ ಗೊತ್ತಿದ್ದ ವಿಷಯ ಅಲ್ಲವಾ? ಸೊ ಅದೇ ವಿಷಯ. ಸೊ ಇವನಿಗೆ 97% ಸಿಕ್ಕಿದೆ. ಈಗ ಅನ್ನಿಸ್ತದೆ ಜಾಸ್ತಿ ಮಾಡ್ಬೋದು, ಮತ್ತು ಕೆಲವು ಅದೃಷ್ಟದ ಆಟ ಸಹ ಎಲ್ಲ ಇರ್ತದೆ. ಹಾಗೆ ಹೋಪ್ ಫಾರ್ ದ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿ, ಒಂದು ತಪಸ್ಸಿನ ಹಾಗೆ ಮಾಡಿ, ಮಕ್ಕಳು, ಪೇರೆಂಟ್ಸು ಎಲ್ಲರೂ ಕೂಡ. ಅಂತೂ ಮಕ್ಕಳಿಗೆ ಡಿಸ್ಟರ್ಬ್ ಆಗದ ಹಾಗೆ ಒಂದೊಂದು ನಿಮಿಷ ಸಹ ಅವರದು ಕ್ವಾಲಿಫೈ ಆಗಬೇಕು. ನಾವು ತಂದೆ ತಾಯಿ ಅವರಿಗೆ ಟೆನ್ಷನ್ ಕೊಡಬಾರ್ದು, ಅದೊಂದುಂಟು. ನಾವು ಇವನಿಗೆ ಪ್ರೆಷರ್ ಹಾಕಿದ್ದೇವಾ, ಓದು ಓದು ಸರಿ ಓದು ಸರಿ ಓದು, ಟೈಮ್ ವೇಸ್ಟ್ ಮಾಡಬೇಡ ಅಂತ ಗಡಿ ಬಂದು ಹೇಳ್ತಾ ಇದ್ದೇವಾ? ಇಲ್ಲ, ಇವನ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿಯಿಂದಲೇ ಇವನು ಕಲ್ತದ್ದು. ಅವನು ರೂಮಲ್ಲಿ ಇದ್ದುಕೊಂಡು ಕಲಿತಾ ಇದ್ದ, ಇಲ್ಲಿಂದ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ. ಸೊ ನಾವು ಆಗಾಗ ಫೋನ್ ಕೂಡ ಮಾಡ್ತಾ ಇರಲಿಲ್ಲ. ಪೇಟೆಗೆ ಹೋದರೆ ಅವನೊಮ್ಮೆ ಮೀಟ್ ಆಗ್ತಾ ಇದ್ದೆವು. ಅಂದರೆ ಪೇಟೆಗೆ ಹೋದರೆ ಇವನನ್ನು ನಾವು ಮೀಟ್ ಆಗ್ತಾ ಇದ್ದೆವು. ಮತ್ತು ತುಂಬ ಟೈಮು ಪ್ರೇಷಿಯಸ್ ಅಲ್ವ ಅವರಿಗೆ, ಹಾಗಾಗಿ ಜಾಸ್ತಿ ನಾವು ಆ ಒಂದು ಪೀರಿಯಡಲ್ಲಿ ಡಿಸ್ಟರ್ಬ್ ಮಾಡಲಿಲ್ಲ. ಹಾಗೆ ಮಕ್ಕಳಿಗೆ ಸೆಲ್ಫ್ ಅವೇರ್ನೆಸ್ ಬಂದರೆ ಒಳ್ಳೆಯದು, ನಾವು ಇದಕ್ಕೆ ಇಷ್ಟು ಟೈಮ್ ಇಡಬೇಕು ಅಂತ ಹೇಳಿ. ಸೊ ಥ್ಯಾಂಕ್ ಯು.